ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನನ್ನ ಒಂದು ಕಡತಕ್ಕೆ ಸಹಿ ಹಾಕಿದ್ದರೆ ನಾನು ರಾಜಕೀಯದಿಂದಲೇ ನಿವೃತ್ತಿಯಾಗುತ್ತೇನೆ ಎಂದು ಎಂಎಲ್ಸಿ ಗೋಪಾಲಸ್ವಾಮಿ ಹೇಳಿಕೆಗೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರು ಸವಾಲು ಹಾಕಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ವಿಧಾನ ಪರಿಷತ್ ಸದಸ್ಯರಾದ ನಮ್ಮ ಗೋಪಾಲಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಹೇಳುವಂತೆ ಯಡಿಯೂರಪ್ಪ ಅವರು ಏನಾದರೂ ನನ್ನ ಒಂದು ಕಡತಕ್ಕೆ ಸಹಿ ಹಾಕಿದ್ರೆ ಎಂದು ಸಾಬೀತಾದ್ರೆ ಹಿಂದೆ ನಾನು ರಾಜಕೀಯ ನಿವೃತ್ತಿಯಾಗ್ತೀನಿ. 2 ವರ್ಷದಿಂದ ಕೆಲಸ ನಿಲ್ಲಿಸಿದ್ರೂ ಪರವಾಗಿಲ್ಲ, ನಮ್ಮ ಕೆಲಸ ಹಾಳು ಬಿದ್ದು ಹೋಗಲಿ, ಸಹಿ ಹಾಕಲು ನಾನು ಯಾವತ್ತೂ ಕೇಳಿಲ್ಲ. ಆದ್ರೆ ಮಾಡಿ, ಇಲ್ಲಾಂದ್ರೆ ಬಿಡಿ, ನೆನೆಗುದಿಗೆ ಬಿದ್ದ ಎಲ್ಲಾ ಕೆಲಸ ಬಿಡಿ, ನಮಗೆ ಬೇಚಾರಿಲ್ಲ. ಯಾರಿಗೆ ಕೊಡಬೇಕು ಅಂದ್ರೂ ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ದೇನೆ. ಬಿಜೆಪಿಗೆ ನನ್ನಷ್ಟು ಬೈದವರು ಯಾರೂ ಇಲ್ಲ. ಸಿದ್ದರಾಮಯ್ಯ ಕೂಡ ಬೈದಿದ್ದಾರೆ. ದಯಮಾಡಿ ನಮ್ಮ ಜಿಲ್ಲೆಯ ಜನರನ್ನ ಉಳಿಸಿಕೊಡಿ ಎಂದು ಕೇಳಿದ್ದೇನೆ ಅಷ್ಟೇ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಸೂಪರ್ ಸಿಎಂಗೆ ಏನಾಯ್ತು, ಬೆಳಗ್ಗೆ ಬರ್ಸೋರು ಒಳ್ಳೆ ಇನ್ಕಮ್ ಬರ್ತಾ ಇತ್ತು. ಕೆಲವರಿಗೆ 2 ಪೋರ್ಟ್ಫೋಲಿಯೋ ಇಟ್ಕೊಂಡಿದ್ರಲ್ಲ, ಆ ಇನ್ಕಮ್ ಬರೆಯೋರು ದಿನ ಬರ್ಸೋರು ನಮ್ಮ ಮೇಲೆ ಅಷ್ಟೇ. ಸೂಪರ್ ಸಿ ಎಮ್ ಯಾವ ಸೂಪರ್ ಸಿ ಎಮ್ ಮಾಡಿ ಏನು ಮಾಡಿಸ್ಕೊಂಡಿದ್ದೀನಪ್ಪ? ಯಾವ ಬೆಂಗಳೂರಿಗೆ ಹೊಲ ಮನೆ ಬರೆಸ್ಕೊಂಡಿದ್ದೀನ ಕುಮಾರಣ್ಣ ಹತ್ರ? ಏನೋ ನಮ್ಮ ಜಿಲ್ಲೆಯಲ್ಲಿ 10 ವರ್ಷದಿಂದ ನಿಂತಿತ್ತು, ಹೋರಾಟ ಮಾಡಿ ಬರೆಸ್ಕೊಂಡು. ಅದಕ್ಕೂ ಈ ಕಡೆ ಬಿ ಜೆ ಪಿ ಏನೇನೋ ಹಾಸನ ಬಡ್ಜೆಟ್ಟು ಅಂದಾರಪ್ಪ. ಈಗ ಯಾವ ಬಡ್ಜೆಟ್ಟು ಅಂತ ಹೇಳಾರ? ಯಾವುದೋ ಒಂದು ಹಾಸ್ಪಿಟ್ಲು ಕೊಟ್ಟರೆ ಅಷ್ಟಕ್ಕೆ 50 ಲಕ್ಷ ರೂಪಾಯಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬಡ್ಜೆಟ್ ಅನೌನ್ಸ್ ಮಾಡಿದ್ರು. ಇದು ಹಾಸನ ಬಡ್ಜೆಟ್ಟು, ಮಂಡ್ಯ ಬಡ್ಜೆಟ್ಟು. ಹೇಳ್ತೀನಿ ಬನ್ನಿ, ಬೆಳಗ್ಗೆ ಡೀಟೇಲ್ ಸ್ಟಡಿ ಮಾಡ್ಕೊಂಡು ತಯಾರು ಬರ್ತೀನಿ. ಯೋಗೇಶ್ ಬಿಜೆ, ವಿ4 ನ್ಯೂಸ್, ಹಾಸನ.